ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲು ಬರುತ್ತಿರುವುದು ಚುನಾವಣಾ ಪ್ರೇರಿತ ರಾಜಕೀಯ ಪ್ರವಾಸ ಎಂದು ದಕ್ಷಿಣ ಕನ್ನಡ ಬಿಜೆಪಿ ಜಿಲ್ಲಾಧ್ಯಕ್ಷ ಸಂಜೀವ ಮಠಂದೂರು ಆರೋಪಿಸಿದ್ದಾರೆ. ಮಂಗಳೂರಿನ ಬಿಜೆಪಿ ಕಚೇರಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರದ ಚಿಹ್ನೆ ಬಳಸಿ ಕೋಟ್ಯಾಂತರ ರೂಪಾಯಿಗಳನ್ನು ಚುನಾವಣೆಗಾಗಿ ಸಿದ್ದರಾಮಯ್ಯನವರು ಖರ್ಚು ಮಾಡುತ್ತಿದ್ದಾರೆ. ಕಳೆದ ಒಂದು ವಾರದಿಂದ ಪ್ರಚಾರಕ್ಕಾಗಿ ಇಲಾಖೆಗಳ ಮೂಲಕ ಖರ್ಚು ಮಾಡಲಾದ ಹಣದ ಬಗ್ಗೆ ಶ್ವೇತಪತ್ರವನ್ನು ಹೊರಡಿಸಲಿ ಎಂದು ಅವರು ಸವಾಲಿಸಿದರು. ಸರ್ಕಾರದ ದುಡ್ಡನ್ನು ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಚುನಾವಣೆಗೋಸ್ಕರ ಖರ್ಚು ಮಾಡುವಂತ ಸಂಗತಿಯನ್ನು ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. 4 ವರ್ಷದಲ್ಲಿ ಅವರಿಗೆ ಈ ರಾಜ್ಯದ ಅಭಿವೃದ್ಧಿ, ಈ ಜನರ ಬಗ್ಗೆ ಕಾಳಜಿ ಎಲ್ಲಿ ಹೋಗಿತ್ತು? ಚುನಾವಣೆ ಬರಬೇಕಿದ್ರೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ಆ ಸರ್ಕಾರಿ ಖಜಾನೆಯ ದುಡ್ಡಲ್ಲಿ ಇವತ್ತು ಅಧಿಕಾರಿಗಳ ಸಭೆ ಮಾಡುವಂಥದ್ದು, ಫಲಾನುಭವಿಗಳ ಸಭೆ ಮಾಡುವಂಥ ಉದ್ದೇಶ ಏನು? ಮುಖ್ಯಮಂತ್ರಿಗಳಲ್ಲಿ ಕೇಳ್ತಾ ಇದ್ದೇನೆ, ಕಳೆದ 1 ವರ್ಷದಿಂದ ತಾವು ಆ ಅಡ್ವರ್ಟೈಸ್ಮೆಂಟ್ಗಾಗಿ, ಪ್ರಚಾರಕ್ಕಾಗಿ ನಿಮ್ಮಲ್ಲಿರುವಂತಹ ಯಾವ ಯಾವ ಇಲಾಖೆಗಳು ಎಷ್ಟು ಖರ್ಚು ಮಾಡಿದೆ ಅಂತೇಳಿ ತಾವು ಶ್ವೇತಪತ್ರವನ್ನು ಹೊರಡಿಸಬಹುದು. ಗುಜರಾತ್ ಚುನಾವಣೆಯ ಬಳಿಕ ರಾಜ್ಯದಲ್ಲಿ ಹೊಸ ಗಾಳಿ ಬೀಸುತ್ತಿದೆ. ಅದರ ಜೊತೆಯಲ್ಲೇ ಪ್ರಧಾನಿ ನರೇಂದ್ರ ಮೋದಿಯವರು ಮಂಗಳೂರಿಗೆ ಬಂದು ಸಂಭ್ರಮಾಚರಣೆಯ ಮೂಲಕ ಕಾರ್ಯಕರ್ತರಿಗೆ ಪ್ರೇರಣೆ ನೀಡಿದ್ದಾರೆ. ಆ ಪಕ್ಷಕ್ಕೆ ಒಬ್ಬಂಟಿಯಾಗಿ ಸ್ಪರ್ಧಿಸುವ ಮನಸ್ಥಿತಿ ಇಲ್ಲದ ಕಾರಣ ಎಸ್ಡಿಪಿಐ ಪಿಎಫ್ಐ ಸಂಘಟನೆಯ ಜೊತೆ ಕೈ ಜೋಡಿಸಿದ್ದಾರೆ ಎಂದು ಆರೋಪಿಸಿದರು. ಮಂಗಳೂರು ಉತ್ತರ ವಿಧಾನಸಭಾ ಶಾಸಕರ ಮನೆಗೆ ಪೊಲೀಸ್ ಅಧಿಕಾರಿ ಹೋಗಿ ಸನ್ಮಾನ ಮಾಡಿ ತಾನು ಶಾಸಕರ ಅಡಿಯಾಳು ಎಂಬ ಮನೋಭಾವವನ್ನು ತೋರ್ಪಡಿಸಿರುವುದಲ್ಲದೆ ಜಿ ಹುಜೂರ್ ಎಂಬ ಸಂಸ್ಕೃತಿ ಶಾಸಕರ ಮನೆಯಿಂದಲೇ ಆರಂಭವಾಗುತ್ತಿದೆ ಎಂದು ಈ ಸಂದರ್ಭ ಸಂಜೀವ ಮಠಂದೂರು ಆಪಾದಿಸಿದರು. ಆಡಳಿತ ಮಾಡುತ್ತಿರುವಂತಹ ಕಾಂಗ್ರೆಸ್ಸಿನ ಕೆಲವು ಶಾಸಕರು, ವಿಶೇಷವಾಗಿ ಮಂಗಳೂರು ಉತ್ತರದ ಶಾಸಕ ಮೊಯ್ದೀನ್ ಬಾವ್, ಇವರಿಗೆ ಪೊಲೀಸ್ ಅಧಿಕಾರಿಗಳು ಮನೆಗೆ ಹೋಗಿ ಸನ್ಮಾನ ಮಾಡುವಂಥದ್ದು, ಅವರ ಕ್ಷೇತ್ರದಲ್ಲಿ ಕಾರ್ಯಕ್ರಮ ಆದಾಗ ಅಲ್ಲಿಯ ಪೊಲೀಸ್ ಅಧಿಕಾರಿಗಳು ಬಿಜೆಪಿಯ ಕಾರ್ಯಕರ್ತರಿಗೆ ಹಿಗ್ಗಾಬುಗ್ಗ ಏನು ಆ ಒಂದು ಸ್ಲಮ್ ಜನರ ಭಾಷೆಯಲ್ಲಿ ಮಾತಾಡುವಂಥದ್ದು, ಅಮಾನವೀಯವಾಗಿ ಆ ಒಂದು ಕಾರ್ಯಕರ್ತರನ್ನು ನೋಡಿಕೊಂಡು ಕಾರ್ಯಕರ್ತರನ್ನು ಕಳಿಸುವ ರೀತಿಯಲ್ಲಿ ಬಹುಶಃ ಆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದನ್ನು ನೋಡಿದರೆ ಇವತ್ತು ಪೊಲೀಸ್ ಇಲಾಖೆ ಪೂರ್ತಿ ಕಾಂಗ್ರೆಸ್ಮಯ ಆಗಿದೆ ಎನ್ನುವಂಥ ಸಂದೇಶವನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಡ್ತಾರೆ. ಈ ಬಗ್ಗೆ ಈಗಾಗಲೇ ಶಾಸಕರು ಸ್ಪಷ್ಟನೆ ನೀಡಿದಲ್ಲದೆ ಸ್ಥಳೀಯ ಕಾರ್ಪೊರೇಟರ್ ನ್ಯಾಯಾಲಯದ ಮೆಟ್ಟಿಲೇರಲು ನಿರ್ಧರಿಸಿದ್ದಾರೆಂಬ ಪ್ರಶ್ನೆಗೆ ನ್ಯಾಯಾಲಯಕ್ಕೆ ಹೋದರೆ ಸತ್ಯಾಂಶ ಹೊರಬೀಳಲಿದೆ ಎಂದರು. ಈ ವೇಳೆ ಬಿಜೆಪಿ ನಾಯಕರಾದ ಮೊನಪು ಭಂಡಾರಿ, ರವಿಶಂಕರ್ ಮಿಜಾರ್, ವೇದವ್ಯಾಸ್ ಕಾಮತ್, ಜಿತೇಂದ್ರ ಕೊಟ್ಟಾರಿ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.